ಉಳ್ಳಾಲವನ್ನ ಕೆಲವು ಮಂದಿ ಕೆಲವು ದೃಷ್ಟಿಯಲ್ಲಿ ನೋಡ್ತಾರೆ. ಆದರೆ ಇಲ್ಲೊಬ್ಬ ಮುಸ್ಲಿಂ ಯುವಕ ಮಕ್ಕಳಿಲ್ಲದ ದಂಪತಿಯ ಪಾಲಿಗೆ ಮಗನಾಗಿದ್ದಾನೆ. ಈ ಮೂಲಕ ತಮಗೆ ಮಕ್ಕಳಿಲ್ಲ ಎನ್ನುವ ಕೊರಗನ್ನ ರಾಜಿಕ್ನ ಮುಖವನ್ನ ನೋಡಿ ಮರಿತಾ ಇದೆ ಆ ಕುಟುಂಬ. ಅಂತಹ ಒಂದು ಸೌಹಾರ್ದಮಯ ಕುಟುಂಬ ಉಳ್ಳಾಲದಲ್ಲಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಬರ್ತಾ ಇದೆ ನೋಡಿ. ಇದು ಶ್ರೀಹರಿ ನಿವಾಸ ಉಳ್ಳಾಲದ ಸುಭಾಷ್ ನಗರದ ದೀನ್ ದಯಾಳ್ ರಸ್ತೆಯಲ್ಲಿದೆ. ಇಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿ ದಿವಂಗತ ದೇವೇಂದ್ರ ಪುತ್ರನ್ ಮತ್ತು ಧರ್ಮಪತ್ನಿಯವರ ಕುಟುಂಬ ವಾಸವಾಗಿತ್ತು. ಸುಖಿ ಜೀವನ ನಡೆಸುತ್ತಿದ್ದ ಈ ದಂಪತಿಗಳಿಗೆ ಮಕ್ಕಳಿಲ್ಲದ ಕೊರಗು ಎಂದಿಗೂ ಕಾಡುತ್ತಿತ್ತು. ಕಳೆದ ಕೆಲ ವರ್ಷಗಳಿಂದ ಕಿಡ್ನಿ ಸಂಬಂಧ ಕಾಯಿಲೆಗೆ ತುತ್ತಾಗಿದ್ದ ಈ ದಂಪತಿಗೆ ಒಂದು ಆಸರೆ ಬೇಕಿತ್ತು. ಆಗ ಮಗನಂತೆ ನೆರವಾಗಿದ್ದೆ ಪಕ್ಕದ ಮನೆಯ ರಾಜಿಕ್ ಉಳ್ಳಾಲ್. ತಡರಾತ್ರಿ ಫೋನ್ ಮಾಡಿದ್ರು ಬರುತ್ತಿದ್ದ ರಾಜಿಕ್ ಈ ದಂಪತಿಯ ಪಾಲಿಗೆ ಮಗನಂತೆ ಇದ್ರು. ನಮಗೆ ಮಕ್ಕಳಿಲ್ಲದಿದ್ರೂ ನಮ್ಮನ್ನ ಮಗನಂತೆ ನೆರೆಮನೆಯ ರಾಜಿಕ್ ಕಂಡಿದ್ದಾರೆ ಎಂದು ಗದ್ಗದಿತರಾಗುತ್ತಾರೆ ದೇವೇಂದ್ರ ಪುತ್ರನ್. ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಸಾಗಿಸುವುದು, ಬಿಲ್ ಕಟ್ಟಲು ಹಣದ ಕೊರತೆ ಇದ್ದಾಗ ಸ್ವತಃ ರಾಜಿಕ್ ಅವರೇ ತಮ್ಮ ಕಿಸೆಯಿಂದ ಹಣವನ್ನ ಪಾವತಿಸುತ್ತಿದ್ರು. ಅಷ್ಟೇ ಅಲ್ಲದೆ ದೇವೇಂದ್ರ ಪುತ್ರನ್ ಮೃತಪಟ್ಟಾಗ ಸ್ವತಃ ರಾಜಿಕ್ ಉಳ್ಳಾಲ್ ಅವರೇ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರಕ್ಕೆ ನೆರವಾಗಿದ್ರು. ಆಸ್ಪತ್ರೆಯ ಶವಾಗಾರದಿಂದ ಹಿಡಿದು ಪಾರ್ಥಿವ ಶರೀರದ ಮೇಲಿನ ಅಂತಿಮ ವಿಧಿವಿಧಾನಗಳನ್ನು ಮಾಡುವಲ್ಲಿ ರಾಜಿಕ್ ನೆರವಾಗಿದ್ರು. ಸ್ವತಃ ಮನೆಯವರ ಕ್ರಿಯೆ ಎಂದೇ ಭಾವಿಸಿ ರಾಜಿಕ್ ಸ್ಮಶಾನ ಭೂಮಿವರೆಗೂ ತೆರಳಿದ್ರು. ಇಷ್ಟೆಲ್ಲ ಆಸರಿಯಾಗಿದ್ದ ರಾಜಿಕ್ನನ್ನ ಈ ದಂಪತಿ ಮಗನಂತೆ ಕಂಡಿದ್ರು. ತಮ್ಮ ಮಕ್ಕಳಿಲ್ಲದ ಕೊರಗು ರಾಜಿಕ್ ಮುಖ ನೋಡಿ ಮರೆಯುತ್ತಿದ್ರು. ಕೆಲ ದಿನಗಳ ಹಿಂದೆ ದೇವೇಂದ್ರ ಪುತ್ರ ನಿಧನರಾಗಿದ್ದು, ಇಷ್ಟೆಲ್ಲ ಮಾಡಿಯೂ ಅವರನ್ನ ಉಳಿಸಲಾಗಲಿಲ್ಲ ಎಂಬ ಕೊರಗಿನಲ್ಲಿ ಇದ್ದಾರೆ ರಾಜಿಕ್. ಮಂಗಳೂರಿಂದ ಬ್ಲಡ್ ತಗೊಂಡು ಬಂದು ಕೊಟ್ಟವರಿಗೆ ಬ್ಲಡ್ ಕೊಟ್ಟಿದ್ದೇವೆ. ಒಂದು ದಿವಸ ಆಯಿತು, ಮೂರನೇ ದಿವಸ ಬ್ಲಡ್ ಬೇಕಿತ್ತು ಅವರಿಗೆ. ಮತ್ತು ಯೂರಿನ್ ಟೆಸ್ಟ್ ಎಲ್ಲ ಏನೆಲ್ಲ ಟೆಸ್ಟ್ ಇತ್ತು ಅದೆಲ್ಲ ನಾವು ಆದಷ್ಟು ಟ್ರೈ ಮಾಡಿದ್ದೇವೆ. ನಾರ್ಮಲ್ ಆಗಿ ಇದ್ದರು. ಆಕ್ಸಿಜನ್ದು ಪ್ರಾಬ್ಲಮ್ ಇತ್ತು ಅವರಿಗೆ, ಆಕ್ಸಿಜನ್ನು ಇಟ್ಟಿದ್ದೇವೆ. ಮೂರನೇ ದಿವಸ ಅವರು ಮರಣ ಆಯಿತು. ನಮಗೆ ಫೋನ್ ಬಂತು, ಫೋನ್ ಮಾಡಿದರು ಹೀಗೀಗೆ ಅಂತೇಳಿ. ತುಂಬ ದುಃಖದ ವಿಷಯ. ಯಾಕೆಂದರೆ ನಾವು ಇಷ್ಟೆಲ್ಲ ಟ್ರೈ ಮಾಡಿಯೂ ಬದುಕಿಸಲಿಕ್ಕೆ ಆಗಲಿಲ್ಲ ನಮ್ಮ ಹತ್ರ. ಎಲ್ಲರೂ ಅವರಿಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಂತೇಳಿ ಹೇಳ್ತೇನೆ. ಮುಂದೇನು ಎಂಬ ಚಿಂತೆಯಲ್ಲಿದ್ದ ರಾಜಿಕ್ ಭರವಸೆಯ ಮಾತುಗಳನ್ನಾಡಿದ್ದು, ಮಗನಂತೆ ನಾನು ನೆರವಾಗುವೆ ಎಂದು ಧೈರ್ಯ ತುಂಬಿದ್ದಾರೆ. ರಾಜಿಕ್ ಮತ್ತು ದೇವೇಂದ್ರ ಅವರ ಮನೆಯ ನಡುವೆ ಕಾಂಪೌಂಡ್ ಗೋಡೆಯೊಂದು ಬಿಟ್ರೆ ಇವರ ನಡುವೆ ಯಾವುದೇ ಜಾತಿ ಧರ್ಮದ ಗೋಡೆ ನಿರ್ಮಾಣವಾಗಿಲ್ಲ. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.